ಉಡುಪಿಯಲ್ಲಂತೂ ಶ್ರೀ ಪುತ್ತಿಗೆ ಮಠದ ವಿಶ್ವಗೀತ ಪರ್ಯಾಯ ಮಹೋತ್ಸವ ಸಂಭ್ರಮ. ಗುರುಕುಲ ಶಿಕ್ಷಣಕ್ಕೆ ಹೆಸರಾದ ಶ್ರೀ ಪುತ್ತಿಗೆ ಮಠದ ಗುರು ಪರಂಪರೆಯ ಪರ್ವವೇ ಅಮೋಘ. ಅದು ಹೇಗೆ ಸಾಗಿ ಬಂದಿದೆ, ಈ ಸ್ಟೋರಿ ನೋಡಿ. ಉಡುಪಿಯ ತುಂಬೆಲ್ಲ ಈ ಬಾರಿ ಶ್ರೀ ಪುತ್ತಿಗೆ ಪರ್ಯಾಯ ಮಹೋತ್ಸವದ ಸಂಭ್ರಮ ಗರಿಗೆದರಿದೆ. ಇಡೀ ಉಡುಪಿಯೇ ಕಣ್ಣು ಕೋರೈಸುವಂತೆ ಶೃಂಗಾರಗೊಳ್ಳುತ್ತಿದ್ದು, ಈ ಬಾರಿ 4ನೇ ಬಾರಿ ಶ್ರೀ ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ತಮ್ಮ ಶಿಷ್ಯರಾದ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರೊಂದಿಗೆ ಪೀಠಾರೋಹಣ ಮಾಡಲಿದ್ದಾರೆ. ಅಷ್ಟಮಠಗಳ ಸರದಿಯಲ್ಲಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಈ ಸಲದ್ದಾಗಿದ್ದು, ಪುತ್ತಿಗೆ ಮಠದ ಮಠಾಧೀಶರಾಗಿ ಶ್ರೀ ಸುಗುಣೇಂದ್ರ ತೀರ್ಥರು ವಿಶಿಷ್ಟ ಕಲ್ಪನೆಯೊಂದಿಗೆ ಬಂದಿದ್ದಾರೆ. ಕೋಟಿಗೀತಾ ಲೇಖನ ಯಜ್ಞದ ಸಂಕಲ್ಪದೊಂದಿಗೆ ಬರುತ್ತಿದ್ದಾರೆ. ಒಟ್ಟಾರೆ ಇದು ಶ್ರೀ ಪುತ್ತಿಗೆಯ ಪರ್ಯಾಯದ ಪರ್ವ ಅಂತಾನೆ ಹೇಳಬಹುದು. ವಿಶೇಷವಾಗಿ ಅಷ್ಟಮಠಗಳಲ್ಲೊಂದಾದ ಶ್ರೀ ಪುತ್ತಿಗೆ ಮಠವು ಕೆಲವು ದಾಖಲೆಗಳು ಮತ್ತು ಸಾಹಿತ್ಯದಲ್ಲಿ ಮಾಧ್ವ ವೈಷ್ಣವ ಮಠವಾಗಿದೆ. ಇದು ಉಡುಪಿಯ ದ್ವೈತ ತತ್ವಜ್ಞಾನಿ ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾಗಿದೆ. ಪುತ್ತಿಗೆ ಮಠದ ಮೊದಲ ಮಠಾಧೀಶರು ಶ್ರೀ ಉಪೇಂದ್ರ ತೀರ್ಥರಾಗಿದ್ದರು. ಅವರು ದ್ವೈತ ತತ್ವಶಾಸ್ತ್ರದ ಸ್ಥಾಪಕರಾದ ಶ್ರೀ ಮಧ್ವಾಚಾರ್ಯರ ನೇರ ಶಿಷ್ಯರಾಗಿದ್ದರು. ಪುತ್ತಿಗೆ ಮಠದ ಮೊದಲ ಯತಿ ಮುಖ್ಯಸ್ಥರು ಶ್ರೀ ಉಪೇಂದ್ರ ತೀರ್ಥರು ಆಚಾರ್ಯ ಮಧ್ವರಿಗೆ ಅತ್ಯಂತ ಪ್ರಿಯರಾಗಿದ್ದರು ಮತ್ತವರ ಸೇವೆಯನ್ನ ಬಹಳ ಭಕ್ತಿಯಿಂದ ಮಾಡಿದ್ರು. ಶ್ರೀ ಉಪೇಂದ್ರ ತೀರ್ಥರ ನಂತರದ ಪರಂಪರೆಯನ್ನ ನಾವು ಇಂದು ಶ್ರೀ ಪುತ್ತಿಗೆ ಮಠ ಎಂದು ಕರೆಯುತ್ತೇವೆ ಮತ್ತು ಶ್ರೀ ಪುತ್ತಿಗೆ ಮಠವನ್ನ ಬೆಳಗಿಸುವ ಮುಖ್ಯ ವಿಗ್ರಹ ಆಚಾರ್ಯ ಮಧ್ವರು ನೀಡಿದ ಪಾಂಡುರಂಗ ವಿಠಲ ದೇವರು. ಪುತ್ತಿಗೆ ಮೂಲ ಮಠ ಉಡುಪಿಯ ಸಮೀಪದ ಸುವರ್ಣ ನದಿಯ ದಡದಲ್ಲಿ ಭಾರತವು ಕಳೆದ 26 ವರ್ಷಗಳಿಂದ ಶ್ರೀ ಪುತ್ತಿಗೆ ವಿದ್ಯಾಪೀಠವನ್ನು ಸ್ಥಾಪಿಸಿದೆ ಮತ್ತು ವಿದ್ಯಾರ್ಥಿಗಳಿಗೆ ವೇದಗಳು, ಪುರಾಣಗಳು, ಮಾಧ್ವಶಾಸ್ತ್ರ, ಜ್ಯೋತಿಷ್ಯ, ಪೌರೋಹಿತ್ಯ ಮುಂತಾದ ವಿಷಯಗಳಲ್ಲಿ ಬೋಧನೆ ಮಾಡುತ್ತಿದೆ. 40 ವಿದ್ಯಾರ್ಥಿಗಳನ್ನು ಮತ್ತು ಪ್ರತಿ ವರ್ಷ ಬ್ಯಾಚ್ನಲ್ಲಿ ತೆಗೆದುಕೊಂಡು ಈ ವಿದ್ಯಾಪೀಠದಲ್ಲಿ ತರಬೇತಿ ಮತ್ತು ವಸತಿ ಮತ್ತು ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸಲಾಗಿದೆ. ಪುತ್ತಿಗೆ ಮಠದಲ್ಲಿ ಪೂಜಿಸಲ್ಪಡುವ ಮುಖ್ಯ ವಿಗ್ರಹವಾಗಿ ಪಾಂಡುರಂಗ ವಿಠಲ ಇದನ್ನ ಶ್ರೀ ಮಧ್ವಾಚಾರ್ಯರು ಶ್ರೀ ಉಪೇಂದ್ರ ತೀರ್ಥರಿಗೆ ನೀಡಿದ್ರು. ಇಲ್ಲಿಯವರೆಗೆ 29 ಮಠಾಧೀಶರು ಮಠದ ನೇತೃತ್ವ ವಹಿಸಿ ಶ್ರೀ ಉಪೇಂದ್ರ ತೀರ್ಥರ ನಂತರ ಶ್ರೀ ಕವೀಂದ್ರ ತೀರ್ಥರು, ನಂತರ ಶ್ರೀ ಹಂಸೇಂದ್ರ ತೀರ್ಥರು ಮತ್ತು ಇತರರು. 20ನೇ ಶತಮಾನದ ಆರಂಭದ ಭಾಗದಲ್ಲಿ ಶ್ರೀ ಸುಧೀಂದ್ರ ತೀರ್ಥರು ಕಂಡರು. ಅವರು 100 ವರ್ಷಗಳ ಕಾಲ ಬದುಕಿದ್ರು ಮತ್ತು 4 ಪರ್ಯಾಯಗಳಲ್ಲಿ ಶ್ರೀ ಕೃಷ್ಣನಿಗೆ ಪೂಜೆಯನ್ನು ಮಾಡಿದ್ರು. ಹಲವಾರು ಸಂಸ್ಥೆಗಳನ್ನು ಪ್ರಾರಂಭಿಸಿದ್ರು ಮತ್ತು ಎಂದಿಗೂ ಪೂಜ್ಯರಾಗಿದ್ದಾರೆ. ಅವರ ನಂತರ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಬಂದರು. ಇದೀಗ ಆ ಶ್ರೀ ಸುಜ್ಞಾನೇಂದ್ರ ತೀರ್ಥರ ಅಡಿಯಲ್ಲಿ ಶಿಷ್ಯರಾಗಿ ಬಂದ ಇಂದಿನ ಶ್ರೀ ಸುಗುಣೇಂದ್ರ ತೀರ್ಥರು 3 ಬಾರಿ ಶ್ರೀ ಪುತ್ತಿಗೆ ಮಠದ ಪರ್ಯಾಯ ಪೀಠಾರೋಹಣ ಮಾಡಿ ಇದೀಗ 4ನೇ ಬಾರಿ ತಮ್ಮ ಶಿಷ್ಯ ಶ್ರೀ ಸುಶ್ರೇಂದ್ರ ತೀರ್ಥ ಶ್ರೀಪಾದರೊಂದಿಗೆ ಪೀಠಾರೋಹಣ ಮಾಡಲಿದ್ದಾರೆ. ಪ್ರಸ್ತುತ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥರು 30ನೇ ಮಠಾಧೀಶರಾಗಿ ಪುತ್ತಿಗೆ ಮಠದ ಸುವರ್ಣ ಯುಗ ಆರಂಭವಾಯಿತು. ಹೀಗೆ ಶ್ರೀ ಪುತ್ತಿಗೆ ಮಠದ ಗುರು ಪರಂಪರೆ ಸಾಗಿ ಬಂದಿದೆ. ಅದೇ ಶ್ರೀ ಪುತ್ತಿಗೆ ಮಠಕ್ಕೆ ಈ ಬಾರಿ ವಿಶ್ವಗೀತ ಪರ್ಯಾಯ ಮಹೋತ್ಸವದ ಸಂಭ್ರಮವಾಗಿದೆ.